ನಾನು ವೇದಾವತಿ ಅಂತ. ನಾವು ಎಲ್ಲ ಸೇರಿರೋರು ಕಂಬಳಕೋಡಿ ವಟಾರಸ್ಥರು. ಏನು ಅಂತ ಹೇಳಿದರೆ, ನಾವು ಕಂಬಳಕೋಡಿಯಲ್ಲಿ ತುಂಬ ವರ್ಷಗಳಿಂದ ವಾಸವಿದ್ದೇವೆ. ನಾನು ನಂತರ ಬಂದವಳು. ನನ್ನ ಮೊದಲು ಇಲ್ಲಿ ಮೊನಪ ಸಪ್ಪಲ್ಯ, ಆಮೇಲೆ ಶೋಪ ಸಪ್ಪಲ್ಯ ಇವರೆಲ್ಲ ತುಂಬ ವರ್ಷಗಳಿಂದ ಇದ್ದವರು. ನಮಗೆ ಈಗ ಹೋಗಿ ಬರಲಿಕ್ಕೆ ನಮಗೆ ರಸ್ತೆಗಳು ಇಲ್ಲ. ಈ ಮೊದಲೇ ನಾವು ಶಾಸಕರಿಗೆ ಮತ್ತು ಪಂಜಗುಡಿ ಈಶ್ವರ ಭಟ್ರು ವ್ಯವಸ್ಥಾಪನಾ ಸಮಿತಿಯವರಿಗೆಲ್ಲ ನಮಗೆ ಒಂದು ರಸ್ತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಅಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೆವು. ಅದೇ ರೀತಿಯಲ್ಲಿ ಈಗ ನಮಗೆ ನಮ್ಮ ಮನೆಗಳಲ್ಲಿ ತುಂಬ ಜನ ವಯಸ್ಸಾದವರೆಲ್ಲ ಇದ್ದಾರೆ. ಅವರನ್ನು ಒಂದು ಆಸ್ಪತ್ರೆಗೆ ಹುಷಾರಿಲ್ಲದಾಗ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ನಮಗೆ ರಸ್ತೆಯ ಒಂದು ಆಂಬುಲೆನ್ಸ್ ಬರಬೇಕಾದ್ರೆ ನಮಗೆ ರಸ್ತೆಯ ವ್ಯವಸ್ಥೆಗಳು ಇಲ್ಲ. ಹಾಗೆ ಮನವಿಯನ್ನು ಕೊಟ್ಟಾಗ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಇದು ರಸ್ತೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಅಂತ ಹೇಳಿದ್ರು. ಆ ರಸ್ತೆ ಮಾಡಿಕೊಡುವ ಕಾಮಗಾರಿ ಕೂಡ ಈಗ ನಡೀತಾ ಇದೆ. 3 ಕೋಟಿ ಹಣ ಕೂಡ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ತಿಳಿದು ಬಂತು. ಹಾಗೆ ಈಗ ಇದು ಮಾಡ್ತಾ ಇರುವಾಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿನ್ನೆಯಿಂದ ರಸ್ತೆ ಒಂದು ಕೊಡಬಾರ್ದು ಅನ್ನೋ ಒಂದು ವಿರೋಧ ಕೂಡ ವ್ಯಕ್ತವಾಗಿರೋದು ನಮಗೆ ಮೊಬೈಲಲ್ಲೆಲ್ಲ ನಾವು ನೋಡಿದೆವು. ಹಾಗೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಮಗದೊಮ್ಮೆ ನಾವು ಈ ವ್ಯವಸ್ಥಾಪನಾ ಸಮಿತಿಗೆ ಈಗ ಅರ್ಜಿಯನ್ನ ಕೊಟ್ಟಿದ್ದೇವೆ. ನಮ್ಮ ಕಂಬಳಕೋಡಿ ವಠಾರದಲ್ಲಿ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಕೂಡ ನಾವು ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ, ಒಂದು ನೆರೆ ಬರುವಾಗ ಮಳೆಗಾಲದಲ್ಲಿ ಯಾವಾಗಲೂ ನಾವು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ನಾವಲ್ಲಿ ಬದುಕೋದು. ಯಾಕೆಂತ ಹೇಳಿದ್ರೆ, ಈ ನೆರೆಯಿಂದಾಗಿ ಎಲ್ಲ ನಮ್ಮ ಮನೆಗಳಿಗೆ, ಆಮೇಲೆ ನಮ್ಮ ವಾಹನಗಳು ಪ್ರತಿ ವರ್ಷ ಕೂಡ ನಮ್ಮ ವಾಹನಗಳು ಕೆಟ್ಟು ಹೋಗ್ತವೆ. ಯಾಕೆಂತ ಹೇಳಿದ್ರೆ ನಮಗೆ ಅಲ್ಲಿ ಫುಲ್ ನೀರು ಬರ್ತದೆ. ಆದ್ರಿಂದ ನಾವು ಒಂದು ತಡೆಗೋಡೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಅದಕ್ಕೆ ಕೂಡ ಹಣ ಕೂಡ ಈಗ ಬರ್ತದೆ ಅಂತ ಹೇಳಿದ್ದಾರೆ. ಅದು ಆದ ತಕ್ಷಣ ನಮಗೆ ಗೋಡೆ ಕೂಡ ಆಗ್ತದೆ. ಮತ್ತೆ ನಾವು ರಸ್ತೆಯ ಮಧ್ಯಭಾಗದಿಂದ ನಾವು ಈಗ ನಮ್ಮ ಮನೆಗೆ ಸಂಪರ್ಕ ರಸ್ತೆ ಇದೆ. ಅದರಿಂದಾಗಿ ಈಗ ದೇವಸ್ಥಾನಕ್ಕೆ ಕೂಡ ಅದರಿಂದ ಒಂದು ರಕ್ಷಣೆಗೆ ಸಂಬಂಧಪಟ್ಟಾಗೆ ಒಂದು ಕಾಂಪೌಂಡ್ ಮಾಡಬೇಕಾದ್ರೆ ಅದರಿಂದ ಮಧ್ಯದಲ್ಲಿ ಇರುವುದರಿಂದ ಅದು ದೇವಸ್ಥಾನದ ರಕ್ಷಣೆ ವಿಷಯದಲ್ಲಿ ಕೂಡ ಅದೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಕೇಳಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ತೋಡಿನ ಬದಿಯಿಂದಾಗಿ ಒಂದು ಸೈಡಿನಿಂದ ನಮಗೆ ರಸ್ತೆಯನ್ನ ಕಲ್ಪಿಸಿಕೊಡಿ ಅಂತ ನಾವು ಕೇಳಿಕೊಳ್ಳುದು. ಅದು ಅಲ್ಲದೆ ಈಗ ಇದಕ್ಕೆ ಒಂದು ಕಾಂಪೌಂಡ್ ಕೂಡ ಈ ದೇವಸ್ಥಾನಕ್ಕೆ ಆಗ್ಬೇಕು ಅನ್ನೋದು ನಮ್ಮ ಕಂಬಳಕೋಡಿ ವಠಾರಸ್ಥರದ್ದು ಕೂಡ ಆಗ್ರಹ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ರಾತ್ರಿ ಸಮಯದಲ್ಲಿ ಇಲ್ಲಿ ಹೋಗುವಾಗ ಇಲ್ಲಿ ವಾಹನಗಳನ್ನ ನಿಲ್ಲಿಸಿರುವುದು, ಎಷ್ಟೋ ಸಲ ನಾವು ಅಲ್ಲಿ ಕ್ಲೀನಿಂಗ್ ಅನ್ನ ಮಾಡುವಾಗ ನಾವು ಬಿಯರ್ ಬಾಟ್ಲಿಗಳು, ಕುಡ್ದ ಬಾಟ್ಲಿಗಳು ಎಲ್ಲ ಅಲ್ಲಿ ಹಾಕಿಕೊಂಡಿರ್ತವೆ. ಇದರಿಂದ ರಕ್ಷಣೆಗಳು ಇರುವುದಿಲ್ಲ. ಇತ್ತೀಚೆಗೆ ಅಂತೂ ಸ್ವಲ್ಪ ಕಡಿಮೆ ಆಗಿದೆ ಇದು. ಆದ್ರಿಂದ ಈ ರಸ್ತೆಯನ್ನ ನಮಗೆ ಮಾಡಿಕೊಡ್ಬೇಕು ಅಂತೇಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇನ್ನು ದೇವಸ್ಥಾನದ ಬಗ್ಗೆ ಸಹ ಹೇಳುದು ಅಂತ ಹೇಳಿದ್ರೆ, ಈಗ ನಿಜವಾಗ್ಲೂ ಮೊದಲಿಗಿಂತ ನಾವು ಇದರ ಮೊದಲು ತುಂಬಾ ಜನರ ಹತ್ರ, MLA ಗಳ ಹತ್ರ ಆಗಿರ್ಬೋದು ಅಥವಾ ನಗರಸಭೆಯಿಂದ ಆಗಿರ್ಬೋದು, ಎಲ್ಲರಿಗೆ ಕೂಡ ನಾವು ರಸ್ತೆ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆದ್ರೆ ನಮ್ಮ ಒಂದು ಮನವಿಗೆ ಯಾರು ಕೂಡ ಇಷ್ಟು ಸಮಯದಲ್ಲಿ ಸ್ಪಂದಿಸಲಿಲ್ಲ. ಈಗ ಇರುವಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಾಗೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ನಮ್ಮ ಒಂದು ನೋವಿಗೆ, ಸಮಸ್ಯೆಗೆ ಈಗಾಗಲೇ ಅವರು ಸ್ಪಂದಿಸಿದ್ದಾರೆ. ಆದ್ರಿಂದ ಈ ರಸ್ತೆ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ದೇವಸ್ಥಾನ ಕೂಡ ಹಾಗೆ ತುಂಬಾ ಅಭಿವೃದ್ಧಿಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಎಲ್ರಿಗೂ ಗೊತ್ತಿದ್ದಂತ ವಿಷಯ. ಹಲವಾರು ಭಕ್ತಾದಿಗಳು ಅವರಾಗಿಯೇ ಬಂದು ಒಂದು ಮಹಾಲಿಂಗೇಶ್ವರನ ಇದಕ್ಕೆ ಒಂದು ಚಿನ್ನ ಸಮರ್ಪಣೆ ಆಗಿರ್ಬೋದು, ಅಥವಾ ದಿನನಿತ್ಯ ಉಪಯೋಗಿಸುವ ಒಂದು ಊಟದ ವ್ಯವಸ್ಥೆಗೆ ಸಹಕಾರಗಳಾಗಿರ್ಬೋದು, ಇಂಥದನ್ನೆಲ್ಲ ಇವರು ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಈಗ ಮಾನ್ಯ ಶಾಸಕರು ನಮಗೆ ಅವತ್ತು ಸಭೆಯನ್ನೆಲ್ಲ ಕರೆದಿದ್ರು, ಮತ್ತೆ ಭಕ್ತಾದಿಗಳ ಸಭೆಯನ್ನು ಕೂಡ ಕರೆದಿದ್ರು. ಇದೊಂದು ರಸ್ತೆ ಬಗ್ಗೆ ಆಗಿರ್ಬೋದು, ಅದೊಂದು ಪ್ಲಾನ್ ಇದೆ, ಒಂದು ಅವರ ಶಾಸಕರ ಒಂದು ಕನಸಿನ ಒಂದು ಯೋಜನೆ ಇದೆ. ಇದನ್ನ ಪ್ಲಾನ್ ಅನ್ನ ನಮಗೆ ಕೂಡ ತೋರಿಸಿದ್ದಾರೆ, ನಾವು ಕೂಡ ನೋಡಿದ್ದೇವೆ. ಅತ್ಯಂತ ಒಂದು ನಮ್ಮ ದಕ್ಷಿಣ ಕನ್ನಡ ಅಲ್ಲ, ನಮ್ಮ ರಾಜ್ಯದಲ್ಲಿಯೇ ಒಂದು ಮಾದರಿಯಾದಂತ ಒಂದು ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡುವಂತ ಒಂದು ಕನಸನ್ನ ನಮ್ಮ ಶಾಸಕರು ಕಂಡಿದ್ದಾರೆ. ಆದ್ರಿಂದ ಈ ಒಂದು ಅವರ ಒಂದು ಅಭಿವೃದ್ಧಿಯ ಕೆಲಸ ತುಂಬಾ ಮಟ್ಟಿನಲ್ಲಿ ಆಗ್ತಾ ಇದೆ. ದೇವಸ್ಥಾನದಲ್ಲಿ ಊಟಗಳು ಕೂಡ ಅಷ್ಟೇ, ಊಟದಲ್ಲಿ ಕೂಡ ಸುಧಾರಣೆಗಳಿದೆ. ದಿನನಿತ್ಯ ಪಾಯಸದ ಒಂದು ಊಟವನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅಂತ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡುವಾಗ ನನ್ನ ಒಂದು ಅಭಿಪ್ರಾಯ, ನಮ್ಮದೇನು ಅಂತ ಹೇಳಿದ್ರೆ, ಯಾರು ಕೂಡ ಇಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡ ಬರಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಹಾಗೆಯೇ ಒಂದು ತಡೆಗೋಡೆ ಈಗಾಗಲೇ ಆಗ್ಬೇಕು ಅಂತ ಹೇಳಿ ನಾವು ಸಹ ಅವರ ಹತ್ರ ಹೇಳಿದ್ದೇವೆ. ಒಂದು ಒಟ್ಟಿನಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ರಕ್ಷಣೆ ಆಗ್ಬೇಕು. ಎಲ್ಲರೂ ಕಾರು ಬಂದು ನಿಲ್ಲಿಸುವುದು,
ಆ ಕಡೆಯಿಂದ ನೋಡಿ, ಈಗ ನೋಡಿದ್ರೆ ಇಲ್ಲಿ ಒಂದು ರಸ್ತೆ ಇದೆ, ವೆಂಕಟರಮಣ ದೇವಸ್ಥಾನದ ರಸ್ತೆ ಇದೆ, ಅಲ್ಲಿ ರಸ್ತೆ ಇದೆ, ಇಲ್ಲಿ ರಸ್ತೆ ಇದೆ, ಇಲ್ಲಿ ಎದುರು ಭಾಗದಿಂದ ರಸ್ತೆ ಇದೆ. ಎಷ್ಟು ರಸ್ತೆಗಳು, ಈ ರಸ್ತೆಗಳನ್ನ ದುರುಪಯೋಗ ಆಗ್ತಾ ಇದೆ. ಆದ್ರಿಂದ ಒಂದು ಕಾಂಪೌಂಡಿನ ವ್ಯವಸ್ಥೆಯಾಗಿ ಒಂದು ಅಚ್ಚುಕಟ್ಟಾಗಿ ಇದನ್ನು ಒಂದು ಮಾದರಿ ದೇವಸ್ಥಾನ, ಮಹಾಲಿಂಗೇಶ್ವರನ ಒಂದು ಮಹಿಮೆ ಎಷ್ಟಿದೆ ಅಂತ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಆದ್ರಿಂದ ಈ ಮಹಾಲಿಂಗೇಶ್ವರನ ಮಹಿಮೆಯಲ್ಲಿ ನಾವು ಯಾರು ಕೂಡ ಒಂದು ಅಭಿವೃದ್ಧಿಯ ಕೆಲಸಕ್ಕೆ ಅಡ್ಡ ಬರದೆ ಒಳ್ಳೆಯ ಒಂದು ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಮನವಿ. ನಾವು ತುಂಬಾ ಒಂದು 25 ಕುಟುಂಬಗಳು ನಮ್ಮ ಕಮ್ಮಳಕೋಡಿ ವಠಾರದಲ್ಲಿ ಇದೆ. ಮಕ್ಕಳು ಎಲ್ಲ ಇದ್ದಾರೆ, ಹೋಗಿ ಬರ್ಲಿಕ್ಕೆ ನಮ್ಗೆ ಈಗ ಕೂಡ ಆಗಿ ಅಲ್ಲಿ ರಸ್ತೆಗಳು ಸರಿ ಇಲ್ಲ, ಗುಂಡಿ ಗುಂಡಿ ಇದೆ. ನಾವು ಹೋಗುವಾಗ ವಾಹನಗಳು ಪಲ್ಟಿ ಆದ್ರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗೋ ವಾಹನಗಳು ಪಲ್ಟಿ ಆದ್ರೆ ಯಾರು ಇದಕ್ಕೆ ಜವಾಬ್ದಾರಿ? ನಮಗೆ ಒಂದು, ನಾವು ಏನನ್ನು ಕೇಳ್ತಾ ಇಲ್ಲ, ನಮಗೆ ಮೂಲಭೂತ ಸೌಕರ್ಯವಾದ ಒಂದು ರಸ್ತೆ, ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತಲೇ ಇದೆ. ಆ ಮೂಲಭೂತ ಸೌಕರ್ಯವನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು. ಆದ್ರಿಂದ ದಯವಿಟ್ಟು ನಮಗೆ ಅಧ್ಯಕ್ಷರ ಹತ್ರ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ, ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ, ಹಾಗೆ ಮಾನ್ಯ ಶಾಸಕರಲ್ಲಿ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಒಂದು ಈ ರಸ್ತೆಯ ಕೆಲಸಕ್ಕೆ ಯಾರು ಕೂಡ ಅಡ್ಡ ಬರಬಾರದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ಶಾಸಕರ ಬಗ್ಗೆ ಹೇಳ್ಬೇಕು ಅಂತಿಲ್ಲ, ಅವರ ನೇತೃತ್ವದಲ್ಲಿ ಇಲ್ಲಿನ ಅಭಿವೃದ್ಧಿಗಳು ಆಗ್ತಾ ಇದೆ. ಅವರ ಮೆಡಿಕಲ್ ಕಾಲೇಜ್ ಇರ್ಬೋದು, ಯಾವುದೇ 10 ಹಲವು ಅವರ ನಮ್ಮ ಶಾಸಕರಾದ ಮೇಲೆ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಕೆಲಸ ಅವ್ರದ್ದು ಒಳ್ಳೆಯದು ಪ್ಲಾನ್, ಅದು ನಾನು ಕೂಡ ನೋಡಿದ್ದೇನೆ, ತುಂಬಾ ಒಳ್ಳೆಯ ಪ್ಲಾನ್. ಈ ಪ್ಲಾನಿನಂತೆ ನಮ್ಮ ಈ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ಅಭಿವೃದ್ಧಿ ಆಗ್ಲಿ, ಅದಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹ